ಬಹಳ ಬಸ್ಸುಗಳು ಇವತ್ತು ರಸ್ತೆ ಬದಿಯಲ್ಲಿ ಉಳಿದುಕೊಂಡಿದ್ದಾವೆ. ಬಳ್ಳಿಗಳು ಬಂದಿವೆ, ತುಕ್ಕು ಹಿಡಿದಿವೆ, ಮಣ್ಣು ಹಿಡಿದಿದ್ದಾವೆ. ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗಲಾರದ ಪರಿಸ್ಥಿತಿ. ಇನ್ನೊಂದು ಕಡೆಯಲ್ಲಿ ಈ ಬಾರಿ ಮತ್ತೆ ಲಾಕ್ಡೌನ್ ಅನ್ನು ವಿಧಿಸುವ ಸಂದರ್ಭದಲ್ಲಿ ಮತ್ತೆ ಅದು ಈಗ ರಸ್ತೆ ಬದಿಗೆ ಬಂದಿದೆ. ಅನಾಥವಾಗಿ 35 ದಿನಗಳ ಕಾಲ ಆ ಪ್ರಯಾಣಿಕ ವಾಹನಗಳು ಇವತ್ತು ರಸ್ತೆ ಬದಿಯಲ್ಲಿ ನಿಂತು ಹೋಗಿದೆ. ತೆರಿಗೆಯನ್ನು ಕಟ್ಟಬೇಕು, EMI ಕಟ್ಟಬೇಕು. ಇನ್ನು ಸಿಬ್ಬಂದಿಗಳ ಗತಿ ಏನು, ಅವರ ಪರಿಸ್ಥಿತಿ ಏನು? ಆ ವಾಹನ ಚಾಲಕರು, ನಿರ್ವಾಹಕರು, ಇನ್ನಿತರ ಕೆಲಸಗಳನ್ನು ಮಾಡ್ತಾ ಇರೋರು, ಗ್ಯಾರೇಜ್ಗಳನ್ನು ನಡೆಸ್ತಾ ಇರೋರು, ಇವರ ಪರಿಸ್ಥಿತಿಗಳು ಏನು ಅಂತ ಒಂದು ಹಂತದಲ್ಲಿ ಈ ಹಲವಾರು ಸಂಶೋಧನೆಗಳು ನಡೀತು ಆ ಸಂದರ್ಭದಲ್ಲಿ. ಆ 3 ತಿಂಗಳು ನಾನು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಅವರು ಫಸ್ಟ್ ನಾವು ಒಂದು ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ನ್ಯಾಷನಲ್ ವೈಡ್ ಅವ್ರು ಹೇಳಿರುವಂಥದ್ದು, ಇದಿಲ್ಲ ಇನ್ನು 3 ವರ್ಷಗಳು ಇದು ಬೇಕಾಗ್ತದೆ ಇದೊಂದು ರಿಕವರ್ ಆಗ್ಲಿಕ್ಕೆ ಅಂತೇಳಿ. ಆಗ ನಾವು ಎಲ್ಲ ಒಂದು ಕಡೆ ಇದು ಇಲ್ಲ ಅಂತ ಹೇಳುವ ಭಾವನೆ ನಮ್ಮಲ್ಲಿತ್ತು. ಮತ್ತೆ ಅವರು ಇನ್ನೊಂದು ಹೇಳಿದ್ರು, ಏನಂತ ಹೇಳಿದ್ರೆ ಈ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಏನಿದೆ ಇದು ಫಸ್ಟ್ ಟು ಹಿಟ್ ಲಾಸ್ಟ್ ಟು ರಿಕವರ್ ಅಂತೇಳಿ. ಈ ಟ್ರಾನ್ಸ್ಪೋರ್ಟ್ ಮತ್ತು ಈ ಟೂರಿಸಂ ಸೆಕ್ಟರ್, ಈ ಹಾಸ್ಪಿಟಾಲಿಟಿ ಸೆಕ್ಟರ್ನು ಅವರು ಕನ್ಸಿಡರ್ ಮಾಡಿ ಹೇಳಿದರು, ಇದೊಂದು ಆ 3 ಸೆಕ್ಟರ್ಗಳು ಭಾರಿ ಕಷ್ಟದ ಪರಿಸ್ಥಿತಿ ಖಂಡಿತವಾಗಿ ಬರ್ತದೆ ಅಂತೇಳಿ. ಅದೇ ರೀತಿ ಕೂಡ ಆಯಿತು. ಲಾಕ್ಡೌನ್ ಆಗಿ ನಾವು ಏನು ನಾರ್ಮಲ್ಗೆ ಖಂಡಿತವಾಗಿ ನಾವು ಬರಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಏನು ರೈಡರ್ಶಿಪ್ ಇತ್ತು ಅದು 60% ಕಮ್ಮಿ ಆದ. ನನ್ನ ತಂದೆಯವರು ಯಾವಾಗಲೂ ಒಂದು ಮಾತು ಹೇಳ್ತಾಯಿದ್ರು, ಒಂದು ದಿವಸ ಈ ಡೀಸೆಲ್ನ ಪ್ರೈಸ್ ನೋಡಿಕೊಂಡು ಅವರು ಒಂದು ಮಾತು ಹೇಳ್ತಾಯಿದ್ರು, ಒಂದು ದಿವಸ ನೀವೇ ಹೋಗಿ ಬಸ್ಗಳನ್ನು RTO ಅಲ್ಲಿ ಸರೆಂಡರ್ ಮಾಡಿ, ಇಲ್ಲ ನೀವು ಇಷ್ಟು ವರ್ಷ ನಮಗೆ ಬಸ್ ಓಡಿಸ್ಲಿಕ್ಕೆ ಕೊಟ್ಟಿದ್ದೀರಿ, ಇನ್ನು ಮುಂದೆ ನಮಗೆ ಆಗೋದಿಲ್ಲ ಅಂತ ಹೇಳೋ ಪರಿಸ್ಥಿತಿ ಒಂದು ದಿವಸ ಬರ್ತದೆ ಅಂತ ಹೇಳೋ ಒಂದು ಮಾತು ಅವ್ರು ಯಾವಾಗಲೂ ಹೇಳ್ತಾಯಿದ್ರು. ಅದು ಎಲ್ಲೋ ಒಂದು ಕಡೆ ಈಗ ನೋಡಿದರೆ ಈ 90 ರೂಪಾಯಿ ಆದಂಥ ಏನು ಬೆಲೆ ಇದೆ ಡೀಸೆಲ್ನ, ಅದು ನೋಡುವಾಗ ನಮಗೆ ಯಾವತ್ತೂ ಅದು ನೆನಪಾಗ್ತದೆ ಅದನ್ನು ಹೇಳುವಾಗ.